ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ. ನನ್ನ ತನುವು ಮನವು ನಿನ್ನದೇ, ನನ್ನ ತನುವು ಮನವು ನಿನ್ನದೇ. ನನಗಾಗಿ ಭೂಮಿಯಲ್ಲಿ ಮಗುವಾಗಿ ಜನ್ಮ ತಾಳಿ ಮಾತೆ ಮೇರಿಯಲ್ಲಿ ಜನಿಸಿದೆ. ನನಗಾಗಿ ಶಿಲುಬೆಯೇರಿ ಕಷ್ಟ ಹಿಂಸೆ ನೋವು ತಾಳಿ ದೇವ ನಿನ್ನ ಪ್ರಾಣ ನೀಡಿದೆ. ನಿನ್ನ ಪ್ರೀತಿಯಲ್ಲಿ ನಾನು ಧನ್ಯನಾಗಲು ದೇವ ಎನ್ನ ನೀನು ಕರೆದಿಯೇ. ನಿನ್ನ ಪ್ರೀತಿ ನನಗೆ ಉಳಿಸಿದೆ, ನಿನ್ನ ಪ್ರೀತಿ ನನಗೆ ಉಳಿಸಿದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು ಮತ್ತು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ದೈವಾರಾಧನೆ ವಿಧಿಯು ನಮ್ಮ ಜೀವನದ ಮೂಲಕ ಇತರರಿಗೆ ಮಾದರಿಯಾಗಿ ಜೀವಿಸಲು ಕರೆ ನೀಡುತ್ತದೆ. ಇಂದು ತಾಯಿ ಧರ್ಮಸಭೆ ಸಂತ ಜಾನ್ ಬಾಸ್ಕೋ ಅವರ ಸ್ಮರಣೆಯನ್ನು ಮಾಡುತ್ತದೆ. ಯುವ ಜನರ ಪಾಲಕ ಸಂತರೆಂದೇ ಹೆಸರುವಾಗಿರುವ ಈ ಸಂತರು ಯುವಕರನ್ನು ದೇವರತ್ತ ಸೆಳೆಯುವ ಪ್ರಯತ್ನವನ್ನು ಮಾಡಿದರು. ಅಗಾಧ ವಿಶ್ವಾಸವನ್ನು ಹೊಂದಿದ್ದ ಇವರು ಆ ವಿಶ್ವಾಸವನ್ನು ಯುವಜನರಿಗೆ ಮನದಟ್ಟುವಂತೆ ನೋಡಿಕೊಂಡರು. ಇಂದಿನ ಮೊದಲನೇ ವಾಚನ ಪ್ರಭು ಯೇಸುವನ್ನು ಮಾದರಿಯಾಗಿಟ್ಟುಕೊಂಡು ಜೀವನದ ಗುರಿ ತಲುಪಲು ಕರೆ ನೀಡುತ್ತದೆ. ಆದ್ದರಿಂದ ಪ್ರಿಯರೇ, ಯೇಸುವಿನ ಜೀವನದಿಂದ ಪ್ರೇರಿತರಾಗಿ ಹೇಗೆ ಸಂತ ಜಾನ್ ಬಾಸ್ಕೋ ಯುವಕರಿಗೆ ಪ್ರೇರಣೆಯಾದರು, ಹಾಗೆ ನಾವು ಕೂಡ ಇತರಿಗೆ ಪ್ರೇರಣೆಯಾಗಿ ಜೀವಿಸಲು ಈ ಬಲಿ ಪೂಜೆಯಲ್ಲಿ ಬೇಡೋಣ. ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯನ್ನು ಅರ್ಪಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಪ್ರಾರ್ಥಿಸೋಣ. ದೇವರೇ, ಯಾಜಕ ಸಂತ ಜಾನ್ ಬಾಸ್ಕೋ ಅವರನ್ನು ಯುವಜನರ ತಂದೆ ಹಾಗೂ ಶಿಕ್ಷಕರನ್ನಾಗಿ ಎಬ್ಬಿಸಿದಿರಿ. ನಾವು ಅದೇ ಪ್ರೀತಿಯ ಜ್ವಾಲೆಯಿಂದ ಪ್ರಜ್ವಲಿತರಾಗಿ ಆತ್ಮಗಳ ರಕ್ಷಣೆಯನ್ನು ಅರಸುತ್ತಾ
ನಿಮಗೊಬ್ಬರಿಗೆ ಸೇವೆ ಸಲ್ಲಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರವೇ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಸಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ. ಪಾಪಿಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಯೇಸುಸ್ವಾಮಿ ಹೇಗೆ ಸಹಿಸಿಕೊಂಡು ಹೋದರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸೆದ್ದು ಎದೆಗುಂದಲಾರಿರಿ. ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನಿಮ್ಮ ರಕ್ತವನ್ನೇ ಸುರಿಸುವ ಸ್ಥಿತಿಗೆ ನೀವೇನು ಬಂದಿಲ್ಲ. ದೇವರ ವಾಕ್ಯವಿದು. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ಭಕ್ತ ಜನರ ಮುಂದೆ ನಾನು ಸಲ್ಲಿಸುವೆ ನಿಮಗೆ ಒತ್ತ ಹೊರಕ್ಕೆ. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ತುಂಬುವುದು ದೀನದಲಿತರ ಉದರ. ಇರಲಿ ಚೈತನ್ಯ ಭರಿತ ನಿಮ್ಮ ಅಂತರಂಗವು ನಿರಂತರ. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುವಿಗೆ. ಸಾಷ್ಟಾಂಗವೆರಗುವು ಧರೆಯ ಸರ್ವಜನಗಳು ಆತನಿಗೆ. ತಲೆ ಬಾಗುವಾತನಿಗೆ ಧರೆಯ ಗರ್ವಿಗಳೆಲ್ಲರೂ. ಅಡ್ಡ ಬೀಳುವರಾತನಿಗೆ ಮರ್ತ್ಯ ಮಾನವರೆಲ್ಲರೂ. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ವಂದಿಪುದು ಪ್ರಭುವನ್ನು ಮುಂದಿನ ಪೀಳಿಗೆ. ಸಾರುದಾತನ ವದಂತಿಗಳನ್ನು ಜನರಿಗೆ. ಸಾರುವರು ಮುಂದಿನ ಜನತೆಗುದ್ಧಾರವನ್ನು. ಸಾರುವರು ಆತನಿಗೆಸಿದ ಮಹತ್ಕಾರ್ಯವನ್ನು. ಅರಿಯುವುದು ಸ್ತುತಿ ಭಕ್ತರ ಬಾಯಿಂದ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನೀನು ಒಪ್ಪುವ ಪಥದಲ್ಲಿ ನಾನು ನಡೆಯಲು ಕಲಿಸು. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಮಾರ್ಕನು ಬರೆದ ಸುಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಆಚೆದಳಕ್ಕೆ ಮರಳಿದರು. ತೀರವನ್ನು ಸೇರಿದಂತೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಜೈರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆ ನೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ. ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದರು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲಿ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಮರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು.
ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಅಲ್ಪ ಗುಣ ಆಗುತ್ತೆ ಹೊರತು ಸ್ವಲ್ಪವೂ ಗುಣಮುಖವಾಗಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದ ಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆ ಎಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿತ್ತ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುಕ್ತಿಕೊಂಡಿರುವುದಾಗಿ ನಿಮಗೆ ತಿಳಿದಿದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತಿರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಮಹಿಳೆ ಬಾಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಆಗ ಯೇಸು, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಸ್ವಾಮಿ ಇನ್ನೂ ಮಾತಾಡುತ್ತಾ ಇರುವಾಗಲೇ ಜಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಮತ್ತು ಅವನ ಸಹೋದರ ಯೋಹನ್ನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಗೆ ನುಗ್ಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ, ಗೋಳಾಟ, ಬಾಲಕೆ ಸತ್ತಿಲ್ಲ, ನಿದ್ರಿಸುತ್ತಾಳೆ ಎಂದಳು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತ ಕುಮ್ ಎಂದರೆ, ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಅವರ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಟತೊಡಗಿದಳು. ಅಲ್ಲಿದ್ದವರೆಲ್ಲಿಗೂ ಆಶ್ಚರ್ಯವಾಯಿತು. ಅವಳಿಗೆ 12 ವರ್ಷ ವಯಸ್ಸು ಆಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದು ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ದೇವರ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಇಂದಿನ ಮೊದಲಿನ ವಾಚನದಲ್ಲಿ ನಾವು ಕೇಳಿದ್ದು ಸಂತರ ಜೀವನದ ದಾರಿ, ಕಷ್ಟ ಸಂಕಷ್ಟಗಳು. ನಿಜವಾಗಿ ಒಳ್ಳೆಯ ಜೀವನವನ್ನು ಜೀವಿಸಲಿಕ್ಕೆ ನಾವು ಆಶಿಸುತ್ತಿದ್ದರೆ ಖಂಡಿತವಾಗಿ ಕಷ್ಟ ಸಂಕಷ್ಟಗಳ ದಾರಿಯೇ ನಿಮ್ಮದು. ನಾನು ಸಂತೋಷದಲ್ಲಿ ಮಾತ್ರ ಇರ್ತೇನೆ, ಯಾವ ಕಷ್ಟಗಳು ಬರಬಾರದು, ಆದರೆ ಒಳ್ಳೆಯ ಜೀವನವನ್ನು ಜೀವಿಸ್ತೇನೆ ಎಂದು ಭಾವಿಸಿದರೆ ಅದು ಒಂದು ಭ್ರಮೆ, ಅದು ಸತ್ಯವಲ್ಲ. ಇದಕ್ಕೆ ಸಾಕ್ಷಿಯಾಗಿ ಸಾವಿರಾರು ಜನರು ನಮ್ಮ ಮುಂದೆ ಜೀವಿಸಿದ್ದಾರೆ ಅಂತ ಹೇಳ್ತಾನೆ ಈ ವಾಚನದಲ್ಲಿ. ಮಾತ್ರವಲ್ಲ, ಯೇಸುವಿನಾಗಿ ಕೂಡ ಇದ್ದ ದಾರಿ ಅದೇ. ಕಷ್ಟ ಸಂಕಷ್ಟಗಳನ್ನು ಜೀವಿಸಿ
ಶಿಲುಬೆಯ ಮೇಲೆ ತನ್ನ ಜೀವನವನ್ನೇ ಅರ್ಪಿಸಿದರು. ಇದೇ ದಾರಿಯಾಗಿ ಅವರು ಸ್ವರ್ಗದಲ್ಲಿ ಸೇರಿದರು. ಎರಡನೇ ವಾಚನದಲ್ಲಿ, ಅಂದರೆ ಶುಭ ಸಂದೇಶದಲ್ಲಿ ಕೇಳುವುದು ಒಂದು ವಿಶೇಷ ಸಂಗತಿ, ವಿಶೇಷ ಒಂದು ಹಲವಾರು ಸತ್ಯಗಳು ಅಲ್ಲಿ ಅಡಗಿವೆ. ಯೇಸು ಆದರೂ ಶುಭ ಸಂತೋಷವನ್ನು ಸಾರುತ್ತಿದ್ದಾಗ ಹಲವಾರು ಜನರು ಅವರ ಸುತ್ತಮುತ್ತಲೂ ಇರುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಜಾಯಿರನು ಅಲ್ಲಿಗೆ ಬಂದು ಯೇಸುವಿನ ಹತ್ತಿಗೆ ಬಂದು, ಸ್ವಾಮಿ, ನನ್ನ ಮಗಳು ಕಷ್ಟದಿಂದ ನರಳುತ್ತಾಳೆ, ಅವಳು ಸಾಯುತ್ತಾಳೆ, ಬನ್ನಿ ಸ್ವಾಮಿ, ನನ್ನ ಒಟ್ಟಿಗೆ ಬನ್ನಿ ಸ್ವಾಮಿ, ನಾನು ನಿಮ್ಮನ್ನು ಕೊಂಡು ಹೋಗುತ್ತೇನೆ, ನನ್ನ ಮನೆಗೆ ಬನ್ನಿ ಸ್ವಾಮಿ, ನಿಮ್ಮ ಹಸ್ತವನ್ನು ಅವಳ ಮೇಲೆ ಹಾಕಿ ಅವಳನ್ನು ಗುಣಪಡಿಸಿರಿ ಅಂತ. ಅವನ ಪ್ರಾರ್ಥನೆ ನೋಡಿ, ಅವನ ಪ್ರಾರ್ಥನೆಯ ಮೂಲ ಸಂದೇಶ ಏನೆಂದರೆ ಮಗಳನ್ನು ಗುಣಪಡಿಸುವುದು. ಹೇಗೆ ಗುಣಪಡಿಸುವುದು ಅಂತ ಅವನಿಗೆ ಗೊತ್ತು, ಯೇಸುವಿಗೆ ಗೊತ್ತಿಲ್ಲ. ನನ್ನೊಟ್ಟಿಗೆ ಬನ್ನಿ, ನನ್ನ ಮನೆಗೆ ಬನ್ನಿ, ನಿಮ್ಮ ಹಸ್ತವನ್ನು ಅವಳ ಮೇಲೆ ಚಾಚಿ ಅವಳನ್ನು ಗುಣಪಡಿಸಿರಿ, ಅವಳು ಜೀವಿಸುವಳು. ಅವನಿಗೆ ಗೊತ್ತು, ಯೇಸುವಿಗೆ ಗೊತ್ತಿಲ್ಲ ಅಂತ ಅವನ ಭಾವನೆ. ಆದರೆ ಯೇಸು ಶುಭ ಸಂದೇಶವನ್ನು ಸಾರ್ತಾ ಇರ್ತಾರೆ. ಅವನಿಗೆ ಈ ಬಿಕೇಮ್ ಇಂಪೇಷಂಟ್. ಎಂದರೆ ಪ್ರತಿಯೊಂದು ಮಿನಿಟ್, ಪ್ರತಿಯೊಂದು ಸೆಕೆಂಡ್ ಎಂದರೆ ಅವನ ಮಗಳ ಮರಣ. ಅದರ ಮೊದಲೇ ಇವರು ಬರಬೇಕಂತ. ಈ ಬಿಕಮ್ಸ್ ಇಂಪೇಷಂಟ್. ಅಷ್ಟರಲ್ಲಿ ಮತ್ತೊಂದು ಘಟನೆ, ಒಂದು ಸ್ತ್ರೀ ನಡುವಿನಲ್ಲಿ ಬರ್ತಾರೆ. ಅವಳ ವಸ್ತ್ರವನ್ನು ಮುಟ್ಟುತ್ತಾಳೆ. ಬರೇ ನಾನು ಮುಟ್ಟಿದರೆ ಸಾಕು, ನನ್ನ ಕಾಯಿಲೆ ಗುಣವಾಗ್ತೇನೆ ಅಂತ. ನೋಡಿ, ಅವನ ಮನೋಭಾವ ಏನು, ಇವಳ ಮನೋಭಾವವೇನು ಅಂತ ಕೇಳಿ. ಬರೇ ನಾನು ಮುಟ್ಟಿದರೆ ಸಾಕು, ನಾನು ಗುಣವಾಗ್ತೇನೆ. ಅವಳು ಮುಟ್ಟ ಕೂಡಲೇ ಅವಳು ಗುಣವಾದಳು. ಯೇಸು ತಿರುಗಿ ನೋಡ್ತಾರೆ, ಯಾರು ನನ್ನನ್ನು ಮುಟ್ಟಿದವರಂತ. ಅವಳು ಹೆದರಿಕೆಯಿಂದ ಬಂದು ನಡೆದ ಸಂಗತಿಯನ್ನು ಹೇಳ್ತಾಳೆ, ನಿಮ್ಮ ವಿಶ್ವಾಸವೇ ನಿನಗೆ ಗುಣವಾಯಿತು ಅಂತ. ಇದು ಯೇಸು ಹೇಳಿದ್ದು ಅವಳಿಗೆ ಮಾತ್ರವಲ್ಲ, ಇವನಿಗೆ ಕೂಡ. ಆದರೆ ಇವನಿಗೆ ಅದು ತಿಳಿಯಲಿಲ್ಲ. ಇವನು ಹೇಳುವುದಿಷ್ಟೇ, ನೀವು ನಮ್ಮ ಮನೆಗೆ ಬರಬೇಕು, ನನ್ನ ಮನೆಯಲ್ಲಿರಬೇಕು, ನಿಮ್ಮ ಹಸ್ತವನ್ನು ಚಾಚಬೇಕು, ನನ್ನ ಮಗಳನ್ನು ಗುಣಮಾಡಿಸಬೇಕು, ಅವಳು ಜೀವಿಸುವಳು ಅಂತ. ಇವಳು ಹೇಳು, ಬರೇ ನಾನು ಮುಟ್ಟಿದರೆ ಸಾಕು, ನಾನು ಗುಣವಾಗ್ತೇನೆ ಅಂತ. ನಿನ್ನ ವಿಶ್ವಾಸವೇ ನಿನಗೆ ಗುಣಪಡಿಸಿತು, ಸಂತೋಷದಿಂದ ಹೋಗು. ನೋಡಿ ವ್ಯತ್ಯಾಸ. ಈ ವ್ಯತ್ಯಾಸದಲ್ಲಿ ಯಾವ ಗುಂಪಿನಲ್ಲಿ ನಾವಿದ್ದೇವೆ ಎಂಬ ಪ್ರಶ್ನೆ. ಅಷ್ಟರಲ್ಲಿ ಯೇಸು ಅವನ ವಿಶ್ವಾಸವನ್ನು ದೃಢಪಡಿಸಲಿಕ್ಕೆ ಅವನೊಟ್ಟಿಗೆ ಹೋಗ್ತಾಳೆ. ಅಷ್ಟರಲ್ಲಿ ಬರ್ತಾರೆ ಬೇರೆಯವರು, ಮನೆಯ ಕೆಲಸದವರು, ಸ್ವಾಮಿಯನ್ನು ನೀವು ಕಷ್ಟ ಕೊಡಬೇಡಿ, ನಿನ್ನ ಮಗಳು ಸತ್ತಿದ್ದಾಳೆ ಅಂತ. ಆ ಜಾಯಿರನು ಒಂದು ಗೆಟ್ ಆನ್ ಟು ಡಿಸ್ಪೇರ್. ನಾನು ಎಷ್ಟೋ ಪ್ರಾರ್ಥನೆ ಮಾಡಿದ್ದೇನೆ, ಪುನಃ ಕೇಳಿದ್ದೇನೆ, ಅಷ್ಟರಲ್ಲಿ ನನ್ನ ಪ್ರಾರ್ಥನೆ ಕೇಳದೆ ಆ ಹೆಂಗಸಿಗೆ ಗುಣಪಡಿಸಿದರಲ್ಲ, ನನ್ನ ಮಗಳು ಸತ್ತಾಳಲ್ಲ ಅಂತ. ಅವನ ಭಾವನೆಯು ಯೇಸುವಿಗೆ ತಿಳಿಯಿತು. ನಿನಗೆ ವಿಶ್ವಾಸವಿದ್ದರೆ ಎಲ್ಲ ಸರಿಯಾಗ್ತದೆ, ಮನೆಗೆ ಹೋಗೋಣ ಎಂದು ಹೇಳ್ತಾರೆ. ಮನೆಗೆ ಹೋಗುವಾಗ ಅಲ್ಲಿ ಡರ್ಜಸ್ ಮಾಡುವವರು ಇರುತ್ತಾರೆ. ಡರ್ಜಸ್ ಅಂದರೆ ಸಂತಾಗ ಜನರು ಏನೋ ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ಡರ್ಜಸ್ ಅಂತ ಹೇಳ್ತಾರೆ. ಅವರನ್ನು ಕೂಡ ಅವರು ಹೊರಗೆ ಕಳಿಸುತ್ತಾರೆ. ಮಗಳು ಹುಡುಗಿ ಸಾಯಲಿಲ್ಲ, ಮಲಗಿದ್ದಾಳೆ ಅಂತ. ಅವರು ಯೇಸುವಿಗೆ ಏನು ತಿಳಿಯಲಿಲ್ಲ ಅಂತ ಭಾವಿಸ್ತಾರೆ. ಆದರೆ ಅವರ ವಿಶ್ವಾಸವನ್ನು ಕೂಡ ನಿಶ್ವಿಶ್ವಾಸವನ್ನು ಖಂಡಿಸಿ ಯೇಸು ಮುಂದೆ ಹೋಗಿ ಹುಡುಗಿಯನ್ನು ಹಿಡಿದು ತಲಿತಾಕು, ಮಗಳೇ ಎದ್ದೇಳು ಎಂದು ಹೇಳ್ತಾ ಅವಳನ್ನು ಗುಣಪಡಿಸ್ತಾನೆ. ಈಗ ಆ ಮಗಳನ್ನು ಗುಣಪಡಿಸಿದ್ದು ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಯಿಂದ. ಇದನ್ನು ನೋಡಿದ ಜಾಯಿರನು ಗುಣಪಟ್ಟನು.
ಆತ್ಮಿಕ ಕಾಯಿಲೆಯಿಂದ. ಅಷ್ಟರವರೆಗೆ ಅವನಲ್ಲಿ ವಿಶ್ವಾಸವಿರಲಿಲ್ಲ, ಅವಳಲ್ಲಿ ವಿಶ್ವಾಸವಿತ್ತು. ಬರೇ ಒಂದು ಮುಟ್ಟಿದರೆ ಸಾಕು ನಾನು ಗುಣವಾಗ್ತೇನೆ ಅಂತ. ಇವನು ಎಲ್ಲ ದಾರಿಯನ್ನು ನೋಡಿದರೂ ಅವನಿಗೆ ವಿಶ್ವಾಸವಿರಲಿಲ್ಲ. ಕಡೆಗೆ ಮಗಳನ್ನು ಗುಣಪಡಿಸಿದಾಗ ಮಗಳು ಮಾತ್ರ ಗುಣವಾದಳು ಮಾತ್ರವಲ್ಲ, ಅವನು ಕೂಡ ಗುಣಪಟ್ಟನು. ಅದಕ್ಕೋಸ್ಕರ ಯೇಸು ಈ ರೀತಿಯಲ್ಲಿ ಅವನ ಮನೆಗೆ ಹೋಗಿ ಮಗಳನ್ನು ಗುಣಪಡಿಸಿದಳು. ಸಹೋದರಿ ಸಹೋದರರೇ, ವಿಶ್ವಾಸದ ಮತ್ತು ಸುಗುಣದ ದಾರಿ ಕಷ್ಟ ಸಂಕಷ್ಟಗಳ ದಾರಿ. ಅದು ತಿಳಿಯದವರು ಭ್ರಮೆಯಲ್ಲಿ ಜೀವಿಸುತ್ತಾರೆ. ಈ ಲೋಕದಲ್ಲಿ ಸಂತೋಷ ಸಂತೋಷ ಸಂತೋಷವೆಂದು ಯಾರಿಗೆ ಮಾಡಿ ನಾವು ಜೀವಿಸಿದರೆ ನಮಗೆ ಈ ಒಳ್ಳೆಯ ಜೀವನವನ್ನು ಜೀವಿಸಲಿಕ್ಕೆ ಅಸಾಧ್ಯ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಆ ದಾರಿಯನ್ನೇ ಜೀವಿಸಿ ಶಿಲುಬೆಯಲ್ಲಿ ತನ್ನ ಜೀವನವನ್ನೇ ಪರಮಾತ್ಮರಿಗೆ ಅರ್ಪಿಸಿದರು. ಬಾಗಿಲಿಗೆ ದೇವಾ ಹೃದಯ ತಂದಿರುವೆ, ನನ್ನ ಶೋಧನೆ ನನ್ನ ವೇದನೆ ವಿನಯದಿ ಅರ್ಪಿಪೆ, ಸ್ವೀಕರಿಸು ನೀ ಹರಸು ಈ ಕಾಣಿಕೆ ನನ್ನ ದೀನ ಕಾಣಿಕೆ, ನನ್ನ ದೀನ ಕಾಣಿಕೆ. ಮನದ ತುಡಿತಗಳು ಹೃದಯದ ಮಿಡಿತಗಳು, ನೋವಿನ ಕ್ಷಣಗಳು ನವೀನ ದಿನಗಳು ನಿಮಗೆ ಅರ್ಪಿಪೆನು, ನಿಮಗೆ ಅರ್ಪಿಪೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ನಿಮ್ಮ ಸೇವಕರು ಸೇವಾದರ್ಶಿಯೂ ಆದ ಡಾನ್ ಬಾಸ್ಕೋ ಅವರನ್ನು ಪ್ರಸನ್ನೆಯಿಂದ ಈಕ್ಷಿಸಿರಿ. ಅವರ ರಕ್ಷಣೆಗಾಗಿ ನಾವಿಂದು ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದೇವೆ. ಇಹದಲ್ಲಿ ನಿಮ್ಮ ಪುತ್ರ ಕ್ರಿಸ್ತರಿಗೆ ಸೇವೆ ಸಲ್ಲಿಸಿದ ಅವರು ನಿಮ್ಮ ನಿಷ್ಠಾವಂತ ಸೇವಕರೊಂದಿಗೆ ನಿತ್ಯ ಮಹಿಮೆಗೆ ಉತ್ಥಾನರಾಗಲಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರವೇ ನಾವು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಧರ್ಮಸಭೆಯನ್ನು ಪ್ರೇಷಿತರ ಅಸ್ಥಿವಾರದ ಮೇಲೆ ಸ್ಥಿರವಾಗಿ ಸ್ಥಾಪಿಸಿದಿರಿ. ಇದು ಭೂಲೋಕದಲ್ಲಿ ನಿಮ್ಮ ಪಾವನತೆಯ ಹಾಗೂ ಮಾನವರೆಲ್ಲರಿಗೆ ಸ್ವರ್ಗೀಯ ಬೋಧನೆಯ ಶಾಶ್ವತ ಸಂಕೇತವಾಗಿರುವಂತೆ ಮಾಡಿದಿರಿ. ಆದುದರಿಂದ ಈಗಲೂ ಯುಗಾಂತರಕ್ಕೂ ಸಕಲ ದೂತರೊಂದಿಗೆ ನಿಮಗೆ
ಹೃದಯಪೂರ್ವಕವಾಗಿ ಹಾಡುತ್ತಾ ಘೋಷಿಸುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ಯಹೋವನು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರು ಪರಾಧೀನರಾಗಿ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮರಹಸ, ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿದರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸನ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆನಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುದ್ಧಾರದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವೀಣ ರೊಟ್ಟಿಯನ್ನು ರಕ್ಷೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷರೊಂದಿಗೂ, ಸಂತ ಜಾನ್ ಬಾಸ್ಕೋ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವಿತದಲ್ಲಿ ಭಾಗಗಳಾಗಿ ನಿಮ್ಮನ್ನು ಸ್ತುತಿಸಿ ಮೇಂಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ಸ್ವಾಮಿ ಯೇಸು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರೀತಿಯಿಂದ ಈಗ ಪ್ರಾರ್ಥಿಸೋಣ.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಾವು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯನ್ನು ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೈಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೈಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೈಯಲ್ಲಿ ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ನಾವು ದೇವ ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮದೊಳು ನೆಲೆಸಲು ಬಾ, ಕಾದಿರುವೆ ದೇವನೇ ಬಾ. ಹೇ ದೇವಾ, ಬೇಗನೆ ಬಾ, ಹರಸುತ್ತ ಎನ್ನಲು ಪಾವನಗೊಳಿಸಲು ಬೇಗನೆ ಬಾ. ಬಾ ದೇವಾ, ನೀ ಬೇಗ ಬಾ, ಬಾ ಬೇಗ ಬಾ, ಬಾ ಬೇಗ ಬಾ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ದಿವ ಭೋಜನೆಯಿಂದ ನಮ್ಮನ್ನು ಪೋಷಿಸಿದ್ದೀರಿ. ಪುನೀತ ಡಾನ್ ಬಾಸ್ಕೋ ಅವರ ಆದರ್ಶವನ್ನು ಸದಾ ಅನುಭವಿಸುತ್ತಾ ನಿರಂತರ ಭಕ್ತಿಯಿಂದ ನಿಮ್ಮ ಸೇವೆಯನ್ನು ಮಾಡುವಂತೆಯೂ ಸರ್ವರಿಗೂ ಧನವರಿಯರಾದ ಪ್ರೀತಿಮಯ ಸೇವೆಯ ನೆರವನ್ನು ನೀಡುವಂತೆಯೂ ಕರುಣಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ದೇವರಿಗೆ ಸ್ತುತಿ ಸಲ್ಲಲಿ. ಯೇಸು ರಾಜನು ಬರುವ
ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ಬಾನಲ್ಲಿ ಮಿಂಚು ಮಿನುಗಿ ಬಾನಲ್ಲಿ ಬೆಳಕು ಬೆಳಗಿ ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ ಪುತ್ರರೊಡಗೂಡಿ ಅರಸಿಮನು ತಾಯೇ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.